കാണാനൊത്തിരി ഹബീബി കാത്തിരുന്നു പല നാളും കണ്ണിൽ കൽവിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു. ನಮ್ಮ ಸಂತೋಷ್ ಕುಮಾರ್ ಶೆಟ್ಟಿ ಅಸೇಗೋಳಿ ಸಾಮಾಜಿಕ ಕಾರ್ಯಕರ್ತರು ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ. ಅಚ್ಚುತ ಗಟ್ಟಿಯವರಿಗೂ ಈಗಾಗಲೇ ಒಮ್ಮೆ ಎಲ್ಲರನ್ನು ನಾನು ಸ್ವಾಗತ ಮಾಡಿ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೆವು. ನಮ್ಮ ಮಾಜಿ ಖತೀಬರಾದ ಸವಾದ್ ಫೈಜಿ ಅವರಿದ್ದಾರೆ, ನಮ್ಮ ಸದರ್ ಉತ್ಸಾಹರಾದಂಥ ಇರ್ಫಾನಿ ಅವರಿದ್ದಾರೆ. ಎಲ್ಲರಿಗೂ ಸ್ವಾಗತ ಮಾಡಿಕೊಂಡು ಬಂದಿರುವಂಥ ಎಲ್ಲ ನಮ್ಮ ಊರಿನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಹೋದರರನ್ನು ಸ್ವಾಗತ ಮಾಡಿಕೊಂಡು, ಮಂಗಳ ಸ್ಟೋರ್ನ ಮೆಂಡೋನ್ಸರ್ ಅವರನ್ನು ಸ್ವಾಗತ ಮಾಡಿಕೊಂಡು ಈಗ ಸೌಹಾರ್ದ ಸಭೆಯನ್ನು ಉದ್ದೇಶಿಸಿ ರವೀಂದ್ರ ರೈಗಳು ನಮ್ಮ ಈ ಭಾಗಕ್ಕೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ಅವರೊಂದು ಮಾದರಿ ರಾಜಕಾರಣಿ, ಆದರ್ಶ ರಾಜಕಾರಣಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವರ ಇರುವಿಕೆಯನ್ನು ಈ ಸಂದರ್ಭದಲ್ಲಿ ಗುರುತಿಸುತ್ತಾ ಅದರೊಟ್ಟಿಗೆ ನಮ್ಮ ಈ ಭಾಗದ ಹಿರಿಯರಾಗಿರ್ತಕ್ಕಂಥ ಇಬ್ರಾಹಿಂ ಕೋಡಿಜಾಲ್ರವರು, ಅಂದ್ರೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥ ರಮೇಶ್ ಶೆಟ್ಟಿ ಅವರು, ಸಂತೋಷ್ ಕುಮಾರ್ ಶೆಟ್ಟಿ ಅವರು, ಅಚ್ಯುತ ಗಟ್ಟಿ ಅವರು, ಹಾಗೆ ಎಲ್ಲ ಹಿರಿಯರೆಲ್ಲ ಇಲ್ಲಿ ಬಂದು ಸೇರಿಕೊಂಡಿದ್ದೀರಿ. ಇಲ್ಲಿ ನಾವು ಬಹಳ ಇದು ಸಂತೋಷವನ್ನು ಕೊಡತಕ್ಕಂಥ ಒಂದು ವಿಚಾರ. ಯಾಕಂದ್ರೆ ಇದು ಧರ್ಮ ಕಾರ್ಯ. ಸಂತೋಷಂ ಪ್ರಾಜ್ಞಾಯತೆ ಜನಸೇವಾ ಅಂತ, ಅಂದ್ರೆ ಸಂತೋಷವನ್ನು ಕೊಡುವಂತ ಎಲ್ಲ ಕಾರ್ಯಕ್ರಮಗಳು ಅದು ದೇವರ ಕಾರ್ಯಕ್ರಮ ಅಂತ. ಆದ ಕಾರಣ ಇದು ಒಂದು ದೇವತಾ ಕಾರ್ಯಕ್ರಮ ಅಂದ್ರೆ ಖಂಡಿತವಾಗಿ ತಪ್ಪಾಗ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನು ನಾವು ಇಲ್ಲಿ ಗಮನಿಸಬೇಕು. ಯಾಕಂತಂದ್ರೆ ನಮ್ಮ ಇತಿಹಾಸವನ್ನು, ಮಾನವ ಬದುಕಿನ ಇತಿಹಾಸವನ್ನು ನಾವು ಅಧ್ಯಯನ ಮಾಡುತ್ತಾ ಬಂದ್ರೆ, ಅದೇ ರೀತಿಯಲ್ಲಿ ಪ್ರಸ್ತುತ ಈ ವಿದ್ಯಮಾನವನ್ನೆಲ್ಲ ನಾವು ಗಮನಿಸ್ತಾ ಬಂದ್ರೆ ಏನು ಬದಲಾವಣೆಗಳಾಗಿದೆ ಎನ್ನುವಂಥದ್ದು ಎರಡು ವಿಚಾರಗಳನ್ನು ಮಾತ್ರ ನಾನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು ಮುಖ್ಯವಾಗಿ ಎಂಥದ್ದು ಅಂತಂದ್ರೆ, ಈಗಿನ ಮಾನವ ಬದುಕಿನಲ್ಲಿ ಏನಾಗಿದೆ ಅಂದ್ರೆ ಒಂದು ಕೊರತೆ ಉಂಟು, ನೈಜತೆಯ ಕೊರತೆ ಉಂಟು. ನೈಜತೆಯ ಕೊರತೆ. ಹಿಂದಿನವರೆಲ್ಲ ಅವರ ಬದುಕಿನಲ್ಲಿ ನೈಜತೆ ಇತ್ತು. ಅವರು ಸತ್ಯ, ನ್ಯಾಯ, ನೀತಿ, ಧರ್ಮದ ಆಧಾರದ ಮೇಲೆ ಅವರು ಬದುಕನ್ನು ಸಾಗಿಸ್ತಾ ಇದ್ರು. ಆದರೆ ಈಗ ವಿದ್ಯಾವಂತರಿಗೆ ಏನು ಕೊರತೆ ಇಲ್ಲ, ಬಹಳಷ್ಟು ಸಂಖ್ಯೆಯಲ್ಲಿ ವಿದ್ಯಾವಂತರಿದ್ದಾರೆ. ಆದರೆ ಈ ವಿದ್ಯಾವಂತಿಕೆಯ ಜೊತೆಗಿರ್ತಕ್ಕಂತಹ ಬುದ್ಧಿವಂತಿಕೆಯನ್ನು ನಾವು ದುರುಪಯೋಗ ಮಾಡ್ತಾ ಇದ್ದೇವೆ ಎನ್ನುವಂಥದ್ದನ್ನು ನಾವು ಸ್ವಲ್ಪ ಈ ಸಂದರ್ಭದಲ್ಲಿ ವಿಚಾರಿಸಿಕೊಳ್ಬೇಕು. ಆದ ಕಾರಣವೇ ವಿದ್ಯೆಯ ಜೊತೆಗೆ ಸಂಸ್ಕಾರದ ಕೊರತೆ ನಮ್ಮನ್ನು ಈಗ ಕಾಡುತ್ತಾ ಇದೆ. ಈ ಬಗ್ಗೆ ನಾವು ಆಲೋಚನೆ ಮಾಡಬೇಕಾದಂತ ಒಂದು ಅಗತ್ಯತೆಯೂ ಕೂಡ ಇದೆ. ಅದರ ಒಟ್ಟಿಗೆ ಹಿಂದಿನವರೆಲ್ಲ ಹಬ್ಬಗಳನ್ನು, ಬೇರೆ ಬೇರೆ ರೀತಿಯಲ್ಲಿ ಹಬ್ಬಗಳನ್ನು ಆಚರಿಸ್ತಾ ಇದ್ದರು. ಆ ಹಬ್ಬಗಳ ಹಿಂದೆ ಜೀವನಕ್ಕೆ ಬೇಕಾದಂಥ ಮೌಲ್ಯಗಳೆಲ್ಲ ಇದ್ದವು. ಆ ಮೌಲ್ಯಗಳನ್ನು ಹಿಂದಿನವರೆಲ್ಲ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಅದನ್ನು ಪಾಲನೆ ಮಾಡಿದ್ದರಿಂದ ಅವರು ಆದರ್ಶ ಮಾನವರಾದರು. ಆದರೆ ಈಗ ಹಬ್ಬಗಳು ಬೇಕಾದಷ್ಟು ನಡೀತಾ ಉಂಟು. ಆದರೆ ಈಗಿನ ಹಬ್ಬಗಳೆಲ್ಲ ದುಂದುವೆಚ್ಚದ ಹಬ್ಬಗಳಾಗಿ ನಮಗೆ ಅದು ಒಂದು ಪೀಡೆಯಾಗಿ ಪರಿಣಮಿಸಿದಂತಹ ಇದೆಲ್ಲ ಸಂಗತಿಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಆ ಬಗ್ಗೆಯೂ ಕೂಡ ನಾವು ಗಮನ ಹರಿಸಬೇಕಾಗಿದೆ. ಹಿಂದಿನ ಜನಗಳನ್ನು ನಾವು ನೋಡಿದ್ರೆ ಅಲ್ಲಿ ಆ ಕಾಲದಲ್ಲಿ ವಿದ್ಯೆಗೆ ಏನು ಕೊರತೆ ಇಲ್ಲ. ವಿದ್ಯೆ ಅಂತಂದ್ರೆ ಅದು ಒಳ್ಳೆಯ ವ್ಯಕ್ತಿಗಳನ್ನು ತಯಾರು ಮಾಡತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಗಳಾಗಿದ್ದು. ಆದರೆ ಈಗ ಅದರಲ್ಲಿ ಸ್ವಲ್ಪ ಒಂದು ಏನಾಗಿದೆ ಅಂದ್ರೆ ವಿದ್ಯೆಯೂ ಉಂಟು, ಆದರೆ ಬೇಡದನ್ನೂ ಕೂಡ ನಾವು ಬೇಕಾದಷ್ಟು ಮಾಡ್ತಾ ಇರ್ತೇವೆ. ಅದನ್ನೆಲ್ಲ ನಾವು ಬದಿಗಿಟ್ಟು ಏನು ಒಳ್ಳೆಯ ವಿಚಾರಗಳು ಉಂಟು ಅದನ್ನು ನಾವು ತೆಕ್ಕೊಂಡು ನಮ್ಮ ಮುಂದಿನ ಜೀವನದಲ್ಲಿ ಏನು ಹಿರಿಯರ ಮಾರ್ಗದರ್ಶನಗಳು ಉಂಟು ಅದನ್ನೆಲ್ಲ ನಾವು ಪಾಲನೆ ಮಾಡಬೇಕಾದಂತಹ ಅಗತ್ಯತೆ ಈ ಕಾಲದಲ್ಲಿ ಇದೆ. ಆದ ಕಾರಣ ವಿದ್ಯೆಯ ಜೊತೆಗೆ ಒಳ್ಳೆಯ ಗುಣನಡತೆಗಳೊಟ್ಟಿಗೆ ನಾವು ಏನೆಲ್ಲ ದುಶ್ಚಟಗಳುಂಟು ಅದನ್ನೆಲ್ಲ ಬದಿಗಿಟ್ಟು ನಾವು ಏನು ನಮ್ಮ ಹಿರಿಯರು ಹೇಳಿದ್ದಾರೆ, ದೇಹವೇ ದೇವಾಲಯ, ಆತ್ಮವೇ ದೇವರು ಅಂತ ಏನು ಹೇಳಿದಾರೋ ಅದನ್ನ ಪಾಲನೆ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಎನ್ನುವಂತಹದ್ದನ್ನು ಕೂಡ ಈ ಸಂದರ್ಭ ಇಫ್ತಾರ್ ಕೂಟದ ಒಟ್ಟಿಗೆ ನಾವು ಇಲ್ಲಿ ಅದನ್ನು ಆಲೋಚನೆ ಮಾಡಬೇಕಾಗಿದೆ. ಎಲ್ಲ ಧರ್ಮ, ಜಾತಿ, ಧರ್ಮದ ಜನಗಳೆಲ್ಲ, ಯಾಕಂದ್ರೆ ಒಂದು ಕಾಲದಲ್ಲಿ ಜಾತಿ ಧರ್ಮ ಬದುಕು ಕಟ್ಟುವಂತದ್ದಾಗಿತ್ತು. ಆಗ ಈಗ ಅದೇನಾಗಿದೆ, ಜಾತಿ ಎಲ್ಲ ಕಡೆಯಲ್ಲಿ ಉಂಟು. ಆದರೆ ಜಾತಿಯ ಮಧ್ಯೆ ಪ್ರೀತಿಯ ಕೊರತೆ ಉಂಟು, ಧರ್ಮದ ಮಧ್ಯೆ ಭೇದ ಉಂಟು, ಆ ಮಧ್ಯೆ ದ್ವೇಷ ಉಂಟು. ಇದನ್ನೆಲ್ಲ ನಾವು ಸರಿಪಡಿಸಿಕೊಂಡು ಹೋಗುವಂತ ಅಗತ್ಯತೆಯು ಕೂಡ ಈ ಕಾಲದಲ್ಲಿ ಇದೆ. ತಾವೆಲ್ಲರೂ ಕೂಡ ಈ ಭಾಗದ ಜನಗಳಾದ ತಾವೆಲ್ಲರೂ ಕೂಡ ಇಲ್ಲಿ ಯಾವುದೇ ಒಂದು ತೊಂದರೆ ಆಗದಾಗೆ, ಯಾವುದೇ ಜಾತಿ, ಧರ್ಮ, ವರ್ಗ ಭೇದ ಎಲ್ಲ ಬಿಟ್ಟುಕೊಂಡು ಪರಸ್ಪರ ಪ್ರೀತಿ ಸಹಕಾರದೊಂದಿಗೆ ತಾವೆಲ್ಲರೂ ಕೂಡ ಬದುಕ್ತಾ ಇದ್ದೀರಿ. ಈಗ ತಾನೇ ಇಲ್ಲೊಂದು ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಮಾರ್ಗದ ಒಂದು ವ್ಯವಸ್ಥೆ ಬಹಳ ಸುಂದರವಾಗಿ ಆಗಿದೆ. ಮುಖ್ಯವಾಗಿ ಮೊನ್ನೆಯೂ ಕೂಡ
ಇಲ್ಲಿ ಒಂದು ನೇಮೋತ್ಸವ ಆಯಿತು. ಆ ನೇಮೋತ್ಸವದ ಸಂದರ್ಭದಲ್ಲಿಯೂ ಕೂಡ ಆ ನೇಮೋತ್ಸವಕ್ಕೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅದಕ್ಕೊಂದು ಬೇರೆ ವ್ಯವಸ್ಥೆಯನ್ನು ಮಾಡಿ ಈ ಒಂದು ರಸ್ತೆಯ ಸುರಕ್ಷತೆಗಾಗಿ ಇಲ್ಲಿಯ ಜನಗಳು, ಹಿಂದೂಗಳಾಗಲಿ ಮುಸಲ್ಮಾನ ಎಲ್ಲರೂ ಸೇರಿಕೊಂಡು ಅದನ್ನು ಮಾಡಿದ್ದಾರೆ ಅಂತಂದ್ರೆ ಅದು ನಿಜವಾಗಿಯೂ ಯುಟಿ ಖಾದರ್ರಿಗೆ ಸಲ್ಲಿಸಿದಂಥ ಒಂದು ದೊಡ್ಡ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂದ್ರೆ ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ನಾವು ಅವರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡಬೇಕಾದದ್ದು ನಮ್ಮ ಧರ್ಮ, ಅದು ನಮ್ಮ ಕರ್ತವ್ಯ. ಆದ ಕಾರಣ ಎಲ್ಲರೂ ಕೂಡ ಮುಖ್ಯವಾಗಿ ಈ ಕಾಲದಲ್ಲಿ ನಾವು ಏನು ಒಳ್ಳೆಯ ರಾಜಕಾರಣಿಗಳೆಲ್ಲ ಬಹಳ ರಾಜಕಾರಣಿಗಳ ಕೊರತೆ ಇದೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇಂತಹ ಒಬ್ಬ ಯುಟಿ ಖಾದರ್ ಅಂತ ಒಬ್ಬ ಒಳ್ಳೆಯ ರಾಜಕಾರಣಿ ಇದ್ದಾರೆ ಎನ್ನುವುದಕ್ಕೆ ನಾವು ಬಹಳ ಸಂತೋಷ ಪಡಬೇಕಾದಂಥ ಒಂದು ವಿಚಾರ. ಇಂತಹ ಒಂದು ಜನಪ್ರಿಯ ಶಾಸಕರ ಒಂದು ಏನು ಮುತುವರ್ಜಿ ಇದೆ, ಏನು ಸೇವಾ ಕಾರ್ಯಗಳಿದೆ, ಅದಕ್ಕೆಲ್ಲ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡಬೇಕು. ಅದೇ ರೀತಿಯಲ್ಲಿ ನಮ್ಮ ಊರು ಒಳ್ಳೆಯದಾಗಬೇಕು ಎನ್ನುವಂಥದ್ದು ಬಹಳ ಮುಖ್ಯ. ಏನು ನೀವು ಹಿಂದೂ ಮುಸಲ್ಮಾನ್ ಕ್ರೈಸ್ತರೆಲ್ಲ ಒಟ್ಟಾಗಿ ಈ ಒಂದು ಊರಿನ ಗೌರವವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದೀರಾ, ಹಿರಿಯರ ಮಾರ್ಗದರ್ಶನದೊಂದಿಗೆ ಈ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು. ಆ ಮೂಲಕ ನಾವು ಜನಪ್ರತಿನಿಧಿಗಳಿಗೆ, ಮುಖ್ಯವಾಗಿ ಜನಪ್ರತಿನಿಧಿಗಳು ಏನು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೋ ಅದಕ್ಕೆ ನಮ್ಮ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡುವ ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಎಲ್ಲ ಜನಗಳು ಇಲ್ಲಿ ಸೇರಿಕೊಂಡಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ನಡೆಯತಕ್ಕಂತಹ ಇಫ್ತಾರ್ ಕೂಟದಲ್ಲಿ ನಾವು ತುಂಬ ಸಂತೋಷ ಪಡುವ, ಎಲ್ಲರಿಗೂ ಈ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಒಂದು ಕಾರ್ಯಕ್ರಮವಾಗಿ ಇದು ಮೂಡಿ ಬರಲಿ ಅಂತ ನಾನು ಸಂದರ್ಭದಲ್ಲಿ ಹಾರೈಸಿ, ಈ ಭಾಗದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಎಲ್ಲ ಜನಗಳು ಅವರಿಗೆ ಆ ದೇವರು ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನಿತ್ತು ಅನುಗ್ರಹಿಸಲಿ. ನಾವೆಲ್ಲರೂ ಶಾಂತಿಯುತವಾಗಿ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಈ ಜಾಗದಲ್ಲಿ ಬದುಕುವ ಎನ್ನುವಂಥ ಮಾತಿನೊಂದಿಗೆ ಏನು ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಇಲ್ಲಿ ಹಮ್ಮಿಕೊಂಡಿದ್ದೀರಾ, ಅದು ಬಹಳ ಒಳ್ಳೆಯ ಕಾರ್ಯಕ್ರಮ, ಅದು ಸಂತೋಷ ಕೊಡುವಂಥ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಾನು ಮಾತು ನಿಲ್ಲಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ವಿಧಾನಸಭೆಯ ಸ್ಪೀಕರ್ ಆದಂತಹ ಬಹುಮಾನ್ಯ ಯುಟಿ ಖಾದರ್ ಸರ್ ಅವರೇ, ಈ ಜಮಾತಿನ ಘನವೆತ್ತ ಅಧ್ಯಕ್ಷರಾದಂತಹ ಇಬ್ರಾಹಿಂ ಕೋಡಿಜಾಲ್ ರವರೇ, ಹಾಗೂ ವಿಶಿಷ್ಟ ರಾಜಕೀಯ ಸಾಮಾಜಿಕ ವ್ಯಕ್ತಿಗಳೇ, ಸುದೀರ್ಘವಾಗಿ ಮಾತನಾಡುವುದಿಲ್ಲ. ಇಲ್ಲಿ ರವೀಂದ್ರ ಸರ್ ಅವರು ತುಂಬಾ ವಿಶಾಲವಾಗಿ ನಮಗೆ ವಿಷಯವನ್ನು ಮನದಟ್ಟು ಮಾಡಿಕೊಟ್ಟಿದ್ರು. ಇಂದು ಪ್ರಸ್ತುತ ಭಾರತದ ಸ್ಥಿತಿಗತಿಗಳ ಕುರಿತು ನಾವೆಲ್ಲ ಅವಲೋಕಿಸುವವರು, ನಾವು ನೋಡ್ತಾ ಇರುವವರು. ಒಂದು ಕಾಲದಲ್ಲಿ ವಿವೇಕಾನಂದರ ಭಾರತ ಇತ್ತು, ಈಗ ವಿವಾದಾನಂದರ ಕಾಲವಾಗಿ ಭಾರತ ಮಾರ್ಪಡ್ತಾ ಇದೆ. ಪ್ರತಿಯೊಂದು ವಿಷಯದಲ್ಲೂ, ತಿನ್ನುವ ಆಹಾರದಲ್ಲೂ, ಧರಿಸುವ ಬಟ್ಟೆಯಲ್ಲೂ, ಹೆಸರಿನಲ್ಲೂ ಪರಸ್ಪರ ವಿವಾದಗಳೇ ಕಾಣ್ತಾ ಇದೆ. ಸಮಾನತೆ ಹಾಗೂ ಸೌಹಾರ್ದತೆ ಈ ದೇಶದ ಎರಡು ಕಣ್ಣುಗಳಿದ್ದಂತೆ, ಅದು ಯಾವತ್ತಿಗೂ ಈ ದೇಶದಲ್ಲಿ ನೆಲೆಗೊಳ್ಳಬೇಕು. ಹೆಚ್ಚನ್ನು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಪರಸ್ಪರ ಒಂದೇ ತಾಯ ಮಕ್ಕಳಂತೆ ನಾವೆಲ್ಲರೂ ಜೀವನ ನಡೆಸಬೇಕು. ಕಾಗೆ ಒಂದಗುಲ ಕಂಡಡೆ ಕರೆಯದೆ ತನ್ನ ಬಲಗವನು, ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ, ಜನ ಕಂಡಡೆ ಜನ ಹೆದರದೆ ಎಲ್ಲೆಲ್ಲೋ ಸಂದೇಹ. ಈ ಪ್ರಾಣಿ ಪಕ್ಷಿಗಳಿಂದ ಮನುಷ್ಯನು ಕಲಿಯುವಂತಹ, ಮಾರ್ಗದರ್ಶನವನ್ನು ಪಡೆಯುವಂತಹ ಹಲವಾರು ಪಾಠಗಳಿವೆ. ಒಂದು ಕಾಗೆ ಒಂದು ತುತ್ತು ಭಕ್ಷಣ ಸಿಕ್ಕಿದರೆ ಅದು ತನ್ನ ಸಹಚರನ್ನು ಕರೆದು ಹಂಚಿ ತಿನ್ನುವಂತಹ ಒಂದು ಪ್ರಕೃತಿಯಾಗಿದೆ ಪಕ್ಷಿಗಳಿಗೆ ಇರುವುದು. ಆದರೆ ಮಾನವನನ್ನು ಇಲ್ಲಿ ನಮಗೆ ಕವಿಗಳು ಹೇಳಿಕೊಡ್ತಾರೆ, ಜನ ಕಂಡರೆ ಹೆದರದೆ ಎಲ್ಲೆಲ್ಲೋ ಸಂದೇಹ. ಪರಸ್ಪರ ಕಂಡರೆ ಸಂದೇಹ ಪಡುವಂತಹ ಒಂದು ಪ್ರಸ್ತುತ ಭಾರತದಲ್ಲಿ ನಾವು ಇರುವಾಗ ನಾವು ಪರಸ್ಪರ ಸೌಹಾರ್ದತೆಗೆ ಹೆಚ್ಚು ಬೆಸುಗೆಯನ್ನು ನೀಡುವಂತಹ ಅವರಾಗಿರಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವುದು, ನೀನು ಪರಿಪೂರ್ಣ ಮುಅ್ಮಿನ್ ಆಗಬೇಕಾದರೆ, ವಿಶ್ವಾಸಿಯಾಗಬೇಕಾದರೆ, ವಲ್ಲದಿ ನಫ್ಸಿ ಮುಹಮ್ಮದಿನ್ ಬಿಯದಿಹಿ ಲಾ ಯುಮಿನು ಅಹದುಕುಂ ಹತ್ತಾ ಯುಹಿಬ್ಬ ಲಿ ಅಖೀಹಿ ಮಾ ಯುಹಿಬ್ಬು ಲಿ ನಫ್ಸಿಹಿ ಮಿನಲ್ ಖೈರ್. ನೀನು ಪರಿಪೂರ್ಣ ವಿಶ್ವಾಸಿಯಾಗಬೇಕಾದರೆ ನಿನ್ನ ಸ್ವಯಂ ಶರೀರಕ್ಕೆ ನೀನು ಇಷ್ಟಪಡುವ ಎಲ್ಲವನ್ನು ಪರರಿಗೂ ನೀನು ಇಷ್ಟಪಡುವವರೆಗೂ ನೀನು ಪರಿಪೂರ್ಣ ವಿಶ್ವಾಸಿಯಾಗಲಾರನೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಇಲ್ಲಿ ಜಾತಿ ಧರ್ಮಗಳನ್ನು ಮೆರೆತು ಈ ಸಂವಿಧಾನ ನೀಡಿದಂತಹ ಆ ಒಂದು ಪರಮ ಶ್ರೇಷ್ಠವಾದಂತಹ ಈ ದೇಶದ ಆ ದಿವ್ಯವಾದ ಸಂದೇಶವನ್ನು ನಾವೆಲ್ಲ ಮೈಗೂಡಿಸಿಕೊಂಡು ಈ ದೇಶದ ಶಾಂತಿಗೆ ಬೇಕಾಗಿ, ಸೌಹಾರ್ದತೆಗೆ ಬೇಕಾಗಿ ನಾವು ಪರಸ್ಪರ ಕೈ ಜೋಡಿಸಬೇಕು ಎಂದು ಮಾತ್ರ ಹೇಳುತ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈಗ ನಮ್ಮ ಸ್ಪೀಕರ್ ಸಾಹೇಬರಿಗೆ ನಮ್ಮ ಮಸೀದಿ ಅಧ್ಯಕ್ಷರಾದಂತಹ ಹಾಜಿ ಇಬ್ರಾಹಿಂ ಕೋಡಿಜಾಲ್ ರವರು ಒಂದು ಶಾಲು ಹೊದಿಸಿ ಗೌರವವನ್ನು ಮಾಡ್ತಾರೆ. പലനാടും ആ സ്നേഹത്താലടുക്കാം ഞാൻ, മോഹത്താലെ പാടാം ഞാൻ, സ്നേഹത്താലടുക്കാം ഞാൻ, മോഹത്താൽ
പാടെ പാടാം ഞാൻ കനവിൽ ഒന്ന് വന്ന് പുണരൂ കാത്തിരിക്കാം ഞാനും ഹബീബി കാത്തിരിക്കാം എന്റെ ഹബീബി കാത്തിരിക്കാം എന്റെ ഹബീബി കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ಹಬೀಬಿ ಕಾತಿರು. ಕೋಡಿಜಾಲ್ ಜುಮ್ಮಾ ಮಸೀದಿಯ ಸನ್ನಿಧಿ ನಡೆಸುವಂಥ ಈ ಒಂದು ಸೌಹಾರ್ದತೆ ಇಫ್ತಾರ್ ಕೂಟದ ಸಂದರ್ಭದಲ್ಲಿ ಉಪಸ್ಥಿತವಂತಹ ನಮ್ಮೆಲ್ಲ ಗೌರವಿತವರು ಹಿರಿಯ ಸನ್ಮಾನ್ಯ ಇಬ್ರಾಹಿಂ ಕೋಡಿಜಾಲ್ ಅಕ್ಕನವರೇ, ನಮ್ಮನ್ನು ಉದ್ದೇಶಿಸಿ ಈಗ ತಾನು ಮಾಡಿದಂಥ ನಮ್ಮ ಗೌರವಿತರು ಆಗಿರುವಂಥ ರವೀಂದ್ರ ಮಾಸ್ಟರ್ ಅವರೇ, ಅದೇ ರೀತಿ ನಮ್ಮ ವಸ್ತ್ರತ ಖತೀಬರಾಗಿರುವಂಥ ಓವೈಸ್ ಮದನಿರವರೇ, ಸವಾಸ್ ಫೈಜೀರವರೇ, ನಮ್ಮ ಜೊತೆ ಉಪಸ್ಥಿತವಂಥ ರಮೇಶ್ ಶೆಟ್ಟಿ ಬೋಲ್ಯಾರವರೇ, ಅದೇ ರೀತಿ ಸಂತೋಷ್ ಕುಮಾರ್ ನಮ್ಮ ಅಸೆಗೋಲಿರವರೇ, ಅದೇ ರೀತಿ ನಮ್ಮ ಅಚ್ಯುತ ಗಟ್ಟಿರವರೇ, ಸೌಕತ್ ಅಲಿರವರೇ, ಅದೇ ರೀತಿ ನಮ್ಮ ಸ್ಟ್ಯಾನಿರವರೇ, ಉಪಸ್ಥಿತವಂಥ ಅಸ್ರಾಂ ಪಕ್ಕನವರೇ, ಹಿರಿಯರವರ ಮೊಹಮ್ಮದ್ ಹಾಜಿರವರೇ, ಅದೇ ರೀತಿ ಸಣ್ಣ ಮೊಹಮ್ಮದ್ ಹಾಜಿರವರೇ, ನಮ್ಮ ಜೊತೆ ವೇದಿಕೆ ಮೇಲೆ ರಾಜರಾಮ್ ಅಯ್ಯರವರೇ, ಅಶೋಕ್ ಶೆಟ್ಟರವರೇ, ಮುರಳಿರವರೇ, ಪದ್ಮ ಗಟ್ಟಿರವರೇ, ಪುಷ್ಪಕನವರೇ, ಲೀಲಾವತಿರವರೇ, ದಿನೇಶ್ ರವರೇ, ಪ್ರಕಾಶ್ ಶೆಟ್ಟಿರವರೇ, ಜಾನ್ ಮೆಂಡೋನ್ಸ್ರವರೇ, ರವಿ ಡಿಸೋಜರವರೇ, ಅದೇ ರೀತಿ ನಮ್ಮ ಮುತ್ತಕ್ಕನವರೇ, ತಾಜ್ ಮತ್ತು ಇನ್ನಿತ ಎಲ್ಲ ನಮ್ಮ ಖಾದರ್ ಮತ್ತು ಎಲ್ಲ ನಮ್ಮ ಅದೇ ರೀತಿ ನಮ್ಮ ಸುರೇಂದ್ರ ರೈ ಅವರೇ, ಇನ್ನಿತ ಎಲ್ಲ ನಮ್ಮ ಹಿರೇಗಣ್ಯ ವ್ಯಕ್ತಿಗಳೇ, ಹಾಗೂ ಈ ಕನ್ಯೆ ತೋರಿಸ ನಮ್ಮ ರೆಹಮಾನ್ ಕೋಡಿಜಾಲ್ ಅವರೇ, ಮತ್ತು ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಎಲ್ಲ ನಮ್ಮ ಪಂಚಾಯತ್ ಗ್ರಾಮ ಸದಸ್ಯರೇ ಮತ್ತು ಇವರು ಹಿರಿಯರೇ, ಅದು ಎಡ್ವರ್ಡ್ ಹಿರಿಯರಾದ ಎಡ್ವರ್ಡ್ ಇರ್ತಾರೆ. ಆದ ಕಾರಣ ಜಾಸ್ತಿ ಹೆಚ್ಚಿನ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಕೋಡಿಜಾಲ್ ಜುಮ್ಮಾ ಮಸೀದಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ಈ ಕಾರ್ಯಕ್ರಮ ಸಂಘಟಿಸಿದಂಥ ಪ್ರತಿಯೊಬ್ಬರನ್ನು ಕೂಡ ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ, ಇವತ್ತು ಪವಿತ್ರವಾದ ಆ ತಿಂಗಳಿನಲ್ಲಿ ಪವಿತ್ರವಾದ ಉಪವಾಸನೆಲ್ಲ ವ್ರತವನ್ನು ಆಚರಿಸಿಕೊಂಡು ನಾವು ಉಪವಾಸ ಬಿಡುವಂಥ ಸಂದರ್ಭದಲ್ಲಿ ಎಲ್ಲರ ಕೂಡ ಜೊತೆ ಸೇರಿಸಿಕೊಂಡು ಪರಸ್ಪರ ಸಂಸ್ಕೃತಿಯನ್ನು ಹಂಚಿಕೊಂಡು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಕೈ ಜೋಡಿಸುವಂಥ ಕೆಲಸ ಆಗಬೇಕಾ, ಅದೆಲ್ಲವೂ ಕೂಡ ಬಹುಶಃ ಇವತ್ತು ಕೋಡಿಜಾಲ್ ಜುಮ್ಮಾ ಮಸೀದಿಯಲ್ಲಿ ಇವತ್ತು ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕೋಡಿಜಾಲ್ ಜುಮ್ಮಾ ಮಸೀದಿಯಲ್ಲಿ ಈ ಕಾರ್ಯಕ್ರಮ ಅಲ್ಲ, ಯಾವುದೇ ಒಂದು ಜವಾಬ್ದಾರಿ ಕೊಟ್ಟಾಗ ಎಲ್ಲ ಊರವರು ಒಟ್ಟಿಗೆ ಸೇರಿಸಿ ಒಗ್ಗಟ್ಟಿನಿಂದ ಈ ಊರವರು ಪರಸ್ಪರ ಜೊತೆಯಲ್ಲಿ ತಗೊಂಡು ಹೋಗುವಂಥ ಅವಕಾಶ ಕೂಡ ಇವತ್ತು ಆಗಿದ್ದು ಎಲ್ಲರಿಗೂ ಕೂಡ ಮಾದರಿ. ಬಹುಶಃ ಇಬ್ರಾಹಿಂ ಅಕ್ಕ ಇರಲಿ, ಕೋಡಿಜಾಲ್ ನಮ್ಮ ಡಾಕ್ಟರ್ ರವೀಂದ್ರ ಅವರಿರಲಿ, ನಮ್ಮ ರವೀಂದ್ರ ಮಾಸ್ಟರ್ ಇಂಥ ಎಲ್ಲ ಕಿರಿಯರು ಎಲ್ಲರನ್ನು ಕೂಡ ಅತ್ಯುತ್ತಮವಾಗಿ ಒಂದೇ ಸಮಾಧಾನ ಮತ್ತು ನ್ಯಾಯಯುತವಾಗಿ ಮುಂದೆ ತಗೊಂಡು ಹೋಗಿ ಅತ್ಯುತ್ತಮವಾದ ಪ್ರದೇಶ ಇವತ್ತು ನಿರ್ಮಾಣ ಇವತ್ತು ಆಗಿದೆ. ಬಹುಶಃ ಪ್ರತಿಯೊಂದು ಹಬ್ಬದ ಸಂದೇಶ ಕೂಡ ಅದು ಪ್ರೀತಿ, ವಿಶ್ವಾಸ, ಸೋದರತೆ, ಸಮಾನತೆ. ಎಲ್ಲ ಹಬ್ಬದ ಒಂದು ಸಂದೇಶವನ್ನು ನೋಡಿದರೆ ನಮಗೆ ಕಾಣಲಿಕ್ಕೆ ಸಿಕ್ಕುದೇನು, ಅದು ಪ್ರೀತಿಯಿಂದ ಇರಬೇಕು, ಸೌಹಾರ್ದದಿಂದ ಇರಬೇಕು, ಸಂತೋಷ ಮತ್ತು ಎಲ್ಲ ಜೊತೆ ಸೇರಿಸಿ ಆಚರಿಸುವಂಥ ಅವಕಾಶ ಆಗಬೇಕು. ಅಂಥ ಹಬ್ಬವೇ ಬಹುಶಃ ಇವತ್ತು ನಮ್ಮ ಪವಿತ್ರವಾದ ತಿಂಗಳ ನಂತರ ಬರುವಂಥ ಇಫ್ತಾರ್, ಈದ್ ಉಲ್ ಫಿತರ್ ಹಬ್ಬವು ಕೂಡ ಅದೇ ರೀತಿ ಆಗ್ತದೆ. ಅದು ಅವತ್ತು ಸರ್ವರನ್ನು ಕೂಡ ಸೇರಿಸಿ ಎಲ್ಲರೂ ಕೂಡ ಸಂತೋಷದ ಸಂಭ್ರಮದ ಹಬ್ಬವನ್ನು ಆಚರಿಸುವಂಥ ಅವಕಾಶ ಇವತ್ತು ಆಗುವಂಥದ್ದು. ಆದ ಕಾರಣ ಮುಖ್ಯವಾಗಿ ನಾನು ಮಾತ್ರ ಸಂತೋಷ ಮತ್ತು ನೆಮ್ಮದಿರುವುದಲ್ಲ, ಪ್ರತಿಯೊಬ್ಬ ನಮ್ಮ ನೆರೆಕರೆಯವರು, ಸುತ್ತಮುತ್ತಲಿನವರು ಎಲ್ಲರೂ ಕೂಡ ಅತ್ಯಂತ ನೆಮ್ಮದಿಯಿಂದ, ಸಂತೋಷದಿಂದ, ಆತ್ಮವಿಶ್ವಾಸ ಜೊತೆಯಾಗಿರ್ತುವಂಥ ವಾತಾವರಣ ನಿರ್ಮಾಣ ಮಾಡಿಕೊಂಡು ಒಂದು ಸಮಾನತೆಯ ಮತ್ತೊಂದು ಪ್ರೀತಿಯ, ಸೋದರತೆಯ ಒಂದು ಭಾರತ ಕಟ್ಟುವಂಥ ಕನಸಿಗೆ ಬಹುಶಃ ತಾವೆಲ್ಲರೂ ಇವತ್ತು ಕೈ ಜೋಡಿಸ್ತಾ ಇವತ್ತು ಇದ್ದೇವೆ. ನಾನು ಎಲ್ಲರಿಗೂ ಕೂಡ ಮಾತು ಎಲ್ಲ ಒಂದು ಸಂದರ್ಭ ಹೇಳ್ತಾ ಇರ್ತೇನೆ, ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯವಲ್ಲ, ಧಾರ್ಮಿಕ ನಂಬಿಕೆಗಳು ಅದು ದೌರ್ಬಲ್ಯವಲ್ಲ, ಧಾರ್ಮಿಕ ನಂಬಿಕೆ ಅದು ನಮ್ಮ ಮಣ್ಣಿನ ಪ್ರಬಲವಾದ ಶಕ್ತಿ. ಆದ ಕಾರಣ ನಮ್ಮ ಪ್ರತಿಯೊಂದು ನಮ್ಮನ್ನು ನಾವು ಪ್ರತಿಯೊಬ್ಬರು ಅತ್ಯುತ್ತಮವಾಗಿ ಆಚರಿಸಿಕೊಂಡು ಇನ್ನಿತರ ಜೊತೆ ನಾವು ಸೇರಿಸಿಕೊಂಡು ಪರಸ್ಪರ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿತ್ವವನ್ನು ನಾವು ಇವತ್ತು ಮೈಗೂಡಿಸಿಕೊಳ್ಬೇಕು. ನಮ್ಮ ಮಕ್ಕಳಿಗೆ ಮತ್ತು ಯುವಕರಿಗೆ ಅದನ್ನು ನಾವು ತೋರಿಸಿ ಇವತ್ತು ಕೊಡಬೇಕು. ಯಾವುದೇ ಧರ್ಮವು ಕೂಡ ಅದು ಇನ್ನೊಬ್ಬರ ಮನಸ್ಸಿಗೆ ಮತ್ತು ದೇಹಕ್ಕೆ ಗಾಯ ಮಾಡುವಂಥ ಕತ್ತಿ ಎಂದಿಗೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಧರ್ಮವು ಕೂಡ ಇನ್ನೊಬ್ಬರ ಮನಸ್ಸಿನ ನೋವು ಮತ್ತು ದೇಹದ ಗಾಯವನ್ನು ಗುಣಪಡಿಸುವಂತಹ ಮತ್ತು ಶಮನಪಡಿಸುವಂಥ ಔಷಧ ಮತ್ತು ಮುಲಾಮಾಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆ ಸಂದೇಶವೇ ನಮ್ಮ ಇವತ್ತು ಸಂದೇಶ ಇವತ್ತು ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ಧರ್ಮ ನಾವು ಆಚರಿಸ್ತೇವೆ, ಸಂಸ್ಕೃತಿ ಅದು ಊರ ಸಂಸ್ಕೃತಿ.
ನಾನು ಯಾವಾಗ ನನ್ನ ಮಿತ್ರರಿಗೆ ಹೇಳ್ತೇನೆ, ಧರ್ಮ ಮತ್ತು ಸಂಸ್ಕೃತಿಯ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಕು, ಹಾಗೆಲ್ಲ ಸಮಸ್ಯೆಗಳು ಬರುವಂಥದ್ದು. ಇವತ್ತು ನಾವು ನಮ್ಮ ಧರ್ಮನ ಆಚರಿಸುವಂಥದ್ದು, ಸಂಸ್ಕೃತಿ ನಾವು ಜೊತೆಯಾಗಿ ಆ ಊರಲ್ಲಿ, ಈ ಕೊಣಾಜೆಯ ಸಂಸ್ಕೃತಿಯೇ ಬೇರೆ, ನೀವು ಮಂಗಳೂರಿಗೆ ಹೋದರೆ ಅಲ್ಲಿಯ ಸಂಸ್ಕೃತಿಯೇ ಬೇರೆ. ಮಂಗಳೂರಲ್ಲಿ ಆ ಊರಿಗೆ, ಆ ಒಂದು ಪ್ರದೇಶಕ್ಕೆ ಅನುಗುಣವಾಗಿ ಹಿಂದಿಂದ ಬಂದಂಥ ಸಂಪ್ರದಾಯ ಹೋದೆ. ಇದಕ್ಕೆ ಈ ಒಂದು ಮುಖ್ಯವಾಹಿನಿಯಲ್ಲಿ ಎಲ್ಲರೂ ಕೂಡ ಜೊತೆ ಸೇರಿಸಿಕೊಂಡು ಹೋಗುವಂಥ ದೊಡ್ಡ ಮಟ್ಟದ ಮನೋಭಾವವನ್ನು ಪ್ರತಿಯೊಬ್ಬರು ಕೂಡ ಇವತ್ತು ಹಮ್ಮಿಕೊಳ್ಬೇಕಂತ ಕೂಡ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಬಹುಶಃ ಒಂದು ಸೌಹಾರ್ದತೆಯ, ಪ್ರೀತಿಯ, ಸೋದರತೆಯ ಬಹುಶಃ ಒಂದು ಇವತ್ತು ಇಫ್ತಾರ್ ಕೂಟ ಆಗಿದೆ. ಇಷ್ಟು ಮಾತ್ರ ಅಲ್ಲ, ನಿಮ್ಮ ಯಾವಾಗಲೂ ಕೂಡ ಕೃಷ್ಣಾಷ್ಟಮಿ ಅದು ಇರಲಿ, ನಮ್ಮ ಕೊಣಾಜೆಯಲ್ಲಿ, ಅಸೇಗೋಲಿಯಲ್ಲಿರಲಿ, ಎಲ್ಲನೂ ಕೂಡ ಸೇರಿಸಿಕೊಂಡು ಪ್ರೀತಿಯ ಸೋದರತೆಯ ಕಾರ್ಯಕ್ರಮವಾಗಿ ಇವತ್ತು ಕೊಣಾಜೆ ನಡೆದಿದೆ. ಅದಕ್ಕಾಗಿ ಬಹುಶಃ ಸೌಹಾರ್ದತೆ ಮತ್ತು ಪ್ರೀತಿಗೆ, ಸಾಮರಸ್ಯದ ಒಂದು ಗ್ರಾಮಕ್ಕೆ ಎಲ್ಲ ನಾವು ತೋರಿಸಿ ಒಂದು ಮಾದರಿಯಾಗಿ ತೆಗೊಳ್ಬಹುದಾದರೆ ಅದು ಬಹುಶಃ ಕೊಣಾಜೆ ಗ್ರಾಮ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಇದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದರೆ, ಇಲ್ಲಿ ಎಲ್ಲ ಯುವಕರು, ಇಲ್ಲಿ ಹಿರಿಯರ ಮತ್ತು ಗುರಿಯರ ಮತ್ತು ಉಲೇಮಗಳ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ಒಂದು ಹಿರಿಯರ ನೇತೃತ್ವ ಅಂತ ಇದೆ, ಒಬ್ಬರು ಹೇಳಿದರೆ ಅದನ್ನು ಕೇಳುವಂಥ ಒಂದು ಯುವಕರು ಇವತ್ತು ಇದ್ದಾರೆ. ಆ ಒಂದು ನೇತೃತ್ವ ಎಲ್ಲ ಗ್ರಾಮದಲ್ಲಿ ಬರುವಂಥ ಅವಕಾಶ ಇತ್ತು. ಆದರೆ ಇಂದಿನ ಏನೋ ಒಂದು ಪ್ರೀತಿಯ, ಒಂದು ಸೌಹಾರ್ದ, ಒಂದು ಸಮಾನತೆ ಸಮಾಜ ಇದೆಯಾ, ಅದು ಇನ್ನಷ್ಟು ಅತ್ಯುತ್ತಮ ಮುಂದೆ ತಗೊಳ್ಳೋ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ ಅಂತ ಇವತ್ತು ಹೇಳಿಕೊಂಡು, ಬಹುಶಃ ದೀರ್ಘವಾಗಿ ಇವತ್ತು ಮಾತಾಡದೆ, ನಾನು ಸಾಮರಸ್ಯ ಅಂತ ಹೇಳಿ, ನಾನು ಒಗ್ಗಟ್ಟು ಅಂತ ಹೇಳಿದರೆ ಸಾಮರಸ್ಯ ಅಂತ ಹೇಳಿದರೆ ಅದು ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಇಬ್ಬರು ಮನುಷ್ಯರಿದ್ದಾರ ಅಲ್ಲಿ ಎರಡೆರಡು ಅಭಿಪ್ರಾಯಗಳು ಬರುವುದು ಸ್ವಾಭಾವಿಕ. ಎಲ್ಲಿ ಬಹುಶಃ ತುಂಬ ಜನ ಇರ್ತಾರೆ, ಅಲ್ಲಿ ಭಿನ್ನಾಭಿಪ್ರಾಯ ಮುಂದಲ್ಲ ಒಂದು ಸಣ್ಣ ರೀತಿಯಲ್ಲಿ ಬಂದೇ ಬರ್ತದೆ, ಸ್ವಾಭಾವಿಕ ಇರಲೇಬೇಕಾಗ್ತದೆ. ಆದ ಕಾರಣ ಇದ್ದಂತೆಲ್ಲ ಭಿನ್ನಾಭಿಪ್ರಾಯ ನಾವು ಸಕಾರಾತ್ಮಕವಾಗಿ ಸ್ವೀಕರಿಸುವಂಥ ಮನೋಭಾವ ಪ್ರತಿಯೊಬ್ಬರಿಗೆ ಕೂಡ ಬೇಕು. ನಾನು ಹೇಳಿದ್ದೇ ಸರಿ ಅಂತಲ್ಲ, ಏನೇ ವಿಚಾರ ಇದ್ದು ಕೂಡ ಸ್ವೀಕರಿಸಬೇಕು, ಕೂತ್ಕೊಂಡು ಚರ್ಚೆ ಮಾಡಬೇಕು, ಒಬ್ಬೊಬ್ಬರನ್ನು ಅರ್ಥ ಮಾಡಿಕೊಳ್ಬೇಕು. ಕೊನೆಯದಾಗಿ ನಾವೆಲ್ಲ ಭಾರತೀಯರಂತೇಳಿ ಜೊತೆಗೆ ಮುಂದೆ ಹೋಗ್ತೇವಲ್ಲ, ಆ ಸಾಮರಸ್ಯ ಕಟ್ಟುವಂಥ ಕನಸನ್ನು ನಾವೆಲ್ಲ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದು ಬಹುಶಃ ನಮ್ಮೆಲ್ಲರ ಪ್ರಮುಖವಾದ ಒಂದು ಮುಖ್ಯ ಉದ್ದೇಶ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸಾಮರಸ್ಯ ಸಮಾಜ ಕಟ್ಟಬೇಕಾದ್ರೆ ಅದೊಂದು ಶಾಸಕರಿಂದ, ಒಂದು ಸರ್ಕಾರದಿಂದ ಸಾಧ್ಯವಿಲ್ಲ. ಪ್ರತಿಯೊಂದು ಮನೆಯ ಪ್ರತಿಯೊಬ್ಬರು ಎದ್ದು ನಿಂತು ನಾವು ಉತ್ತಮ ಸಮಾಜದಲ್ಲಿ ಇರಬೇಕು, ಭವಿಷ್ಯ ಜನಾಂಗಕ್ಕೆ ಅತ್ಯುತ್ತಮ ಸಮಾಜವನ್ನು ಕಟ್ಟಿ ಕೊಡಬೇಕೆಂಬ ಚಿಂತನೆಯನ್ನು ಮಾಡಿದಾಗ ಮಾತ್ರ ಇದು ಬರಲಿಕ್ಕೆ ಇವತ್ತು ಸಾಧ್ಯವಾಗುವಂಥ ಕೆಲಸ ಇವತ್ತು ಆಗ್ತದೆ. ಅದಕ್ಕೆ ಪ್ರತಿಯೊಂದು ಮನೆಯರನ್ನು ಕೂಡ ಕೈ ಜೋಡಿಸುವಂತಹ, ಜನಜಾಗೃತಿ ಕೊಡುವಂತಹ ಪ್ರೇರಣೆಯ ಕಾರ್ಯಕ್ರಮಗಳು ನಾವು ಆಗಿಂದಾಗೆ ಮಾಡಿಕೊಂಡು ಹೋಗುವಂಥ ಒಂದು ದೊಡ್ಡ ಮಟ್ಟದ ನೇತೃತ್ವವನ್ನು ಸರ್ವ ಸಮಾಜದವರು ಇವತ್ತು ಕೊಡಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ದೀರ್ಘವಾಗಿ ನಾನು ಇವತ್ತು ಮಾತಾಡದೆ, ಮತ್ತೊಮ್ಮೆ ಇದರ ಜುಮಾ ಮಸೀದ್ ಅಧ್ಯಕ್ಷರಿಗೂ ಸದಸ್ಯರಿಗೂ, ಈ ಇಫ್ತಾರ್ ಕೂಡ ಏರ್ಪಡಿಸಿದ ಅಧ್ಯಕ್ಷ ಸದಸ್ಯರಿಗೂ, ಮತ್ತು ಇಲ್ಲಿ ಬಂದಂಥ ಎಲ್ಲ ನಮ್ಮ ಈ ಗುರು ಹಿರಿಯ ಸೋದರಿಗೂ ನನ್ನ ವಿಶೇಷವಾದ ಅಭಿನಂದನೆ, ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಅಸ್ಸಲಾಂ ಅಲೈಕುಂ ರಹಮತುಲ್ಲಾಹಿ ಬರ್ಕಾತ್. ಎಲ್ಲ ಸೋದರರಿಗೆ ನಮಸ್ಕಾರಗಳು. ಎಲ್ಲ ಉಸ್ತಾದರವರುಗಳೇ ಮತ್ತು ಜಮಾತಿನ ಹಿರಿಯ ಸದಸ್ಯರೇ, ಬಂಧುಗಳೇ, ಭಾಳ ಒಳ್ಳೆಯ ಅರ್ಥಪೂರ್ಣವಾದಂಥ ಸಂದೇಶವನ್ನು ಇವತ್ತು ಇ.ಟಿ. ಖಾದರ್ ಅವರು ಕೊಟ್ಟಿದ್ದಾರೆ. ನಾವೆಲ್ಲ ಅವರ ಕಾರ್ಯವೈಖರಿಯನ್ನು ನೋಡ್ತಾ ಇರುವಾಗ ನಮಗೆ ಭಾಳ ಸಂತೋಷ. ಯಾತಕ್ಕಂತ ಹೇಳಿದರೆ, ನಾವೆಲ್ಲ ಮತ ಕೊಟ್ಟು ಅವರನ್ನು ಗೆಲ್ಲಿಸಿದಾಗ ಬಹಳ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೀವಿ. ಬಹುಶಃ ನಮ್ಮ ಎಲ್ಲ ನಿರೀಕ್ಷೆಗಳನ್ನು ಇವತ್ತು ಪೂರ್ತಿಗೊಳಿಸಿದ ಒಬ್ಬ ಧೀಮಂತ ನಾಯಕ ಇ.ಟಿ. ಖಾದರ್. ಆದ್ದರಿಂದ ಜನಸೇವಕ, ಜನನಾಯಕ ಆಗಬೇಕೆಂಬುದಕ್ಕೆ ಉದಾಹರಣೆ ನಮ್ಮ ಇ.ಟಿ. ಖಾದರ್ ಅವರು ಆಗಿದ್ದಾರೆ. ಜನಸೇವೆಯನ್ನು ಮಾಡಿ, ಸರ್ವಧರ್ಮೀಯರನ್ನು ಪ್ರೀತಿ ಮಾಡಿ, ಸರ್ವಧರ್ಮೀಯರ ಸೇವೆಯನ್ನು ಮಾಡಿ ಇವತ್ತು ಅತಿ ಎತ್ತರಕ್ಕೆ ಬೆಳೆದು ಇವತ್ತು ವಿಧಾನಸಭೆಯ ಸ್ಪೀಕರ್ ಅಂತ ಹೇಳಿದರೆ ಅದು ಮುಖ್ಯಮಂತ್ರಿಗಳಿಗಿಂತ ಕೂಡ ದೊಡ್ಡ ಒಂದು ಹುದ್ದೆ. ಆ ಹುದ್ದೆಯನ್ನು ಅವರು ಅಲಂಕರಿಸಿ ಅದರ ಕಾರ್ಯವೈಖರಿಯಲ್ಲಿ ಕೂಡ ಯಶಸ್ವಿಯನ್ನು ಕಂಡಿದ್ದಾರೆ. ಆದ್ದರಿಂದ ನಮಗೆ ಬಹಳ ಹೆಮ್ಮೆ ಇದೆ. ಇ.ಟಿ. ಖಾದರ್ ಅವರ ಮಾರ್ಗದರ್ಶನದಲ್ಲಿ ಈ ದೇಶವನ್ನು ಕಟ್ಟುವಲ್ಲಿ ನಾವೆಲ್ಲ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಒಗ್ಗೂಡಿ ಕೆಲಸ ಮಾಡೋಣ. ಮಾತ್ರವಲ್ಲ, ಶಾಂತಿ ಸುಖಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ದೇವರು ಒಬ್ಬನೇ, ನಾಮ ಹಲವು ಬಗೆ ಎಂಬುದನ್ನು ಪುರಂದರದಾಸರು ಹೇಳಿದ್ದಾರೆ. ಅದೇ ಪ್ರಕಾರ ಇವತ್ತು ಅಲ್ಲಾಹು ಈ ಜಗದೊಡೆಯ ಅಂತ ನಾವು ದೇವರನ್ನು ಅಲ್ಲಾಹು ಅಂತ ಕರಿತೇವೆ, ಹಿಂದೂಗಳು ದೇವರು ಅಂತ ಕರೀತಾರೆ. ಈಶ್ವರ ಅಲ್ಲಾ ತೇರೋ ನಾಮ್ ಸಬಕ್ಕೋ ಸನ್ಮತಿ ದೇ ಭಗವಾನ್ ಎಂಬ ಪ್ರಾರ್ಥನೆಯನ್ನು ಗಾಂಧೀಜಿಯವರು ಮಾಡಿದ್ದಾರೆ. ಭಾಳ ಅರ್ಥಪೂರ್ಣವಾದ ಪ್ರಾರ್ಥನೆ. ಆ ಪ್ರಾರ್ಥನೆಯ ಒಂದಿಗೆ
ನಾವು ನಂಬಿದ ಎಲ್ಲ ದೇವರು ಒಬ್ಬನೇ ಆದ ಕಾರಣ ಅವನಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಇಹಪರ ವಿಜಯ ಅವನಿಂದಾಗಲಿ. ಭಾರತ ದೇಶ ಬಾಳಿ ಬೆಳಗಲಿ. ಭಾರತ ದೇಶದ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸೋಣ. ಭಾರತ ದೇಶ ಬೆಳಗಬೇಕಿದ್ದರೆ ಗ್ರಾಮ ರಾಜ್ಯದಿಂದ ಆಗಬೇಕು. ನಮ್ಮ ಕೊಣಾಜೆ ಗ್ರಾಮ ಕೂಡ ಬಹಳ ಒಳ್ಳೆಯ ಹೆಸರನ್ನು ಗಳಿಸಿದೆ. ಸರ್ವಧರ್ಮೀಯರು ಒದ್ದುಗೂಡಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಆ ಕೆಲಸಕ್ಕಾಗಿ ಎಲ್ಲರನ್ನೂ ಕೂಡ ನಾನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಾಹಿರ್ ದವಾಹುಂ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಮಾತಿನ ಎಲ್ಲರನ್ನೂ ಅಭಿನಂದಿಸ್ತೇನೆ. ನಾನು ರೈಮನ್ ಹತ್ರ ಈಗ ಹೇಳಿದೆ, ಇದು ನನ್ನ ಜಮಾತ್. ಯಾಕೆಂದರೆ ನಾನು ಇರೋದೇ ಕೊಡ್ಜಲ್ನಲ್ಲಿ. ನಾನು ಯಾವಾಗಲೂ ಹೇಳೋದು ನನ್ನ ಜಮಾತ್ ಅಂತ ಹೇಳೋದು. ಸೊ ನನ್ನ ಜಮಾತಿನ ಎಲ್ಲರನ್ನೂ ನಾನು ಅಭಿನಂದಿಸ್ತೇನೆ. ಇಂತಹ ಕಾರ್ಯಕ್ರಮಗಳು ಜರುಗಿ ಕೊಡ್ಜಾಲಿ ಇಬ್ರಾಹಿಂ ಹೇಳಿದಾಗೆ ಎಲ್ಲರೂ ಪ್ರೀತಿಯಿಂದ ಸಹಬಾಳ್ವೆಯಿಂದ ಈ ಗ್ರಾಮದಲ್ಲಿ ಬಾಳೋಣಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸಿದ್ದೇನೆ. പലനാടും ആ സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. കനവിൽ ഒന്ന് വന്ന് പുണരൂ, കാത്തിരിക്കാം ഞാനും ഹബീബി, കാത്തിരിക്കാം എന്റെ ഹബീബി, കാത്തിരിക്കാം എന്റെ ഹബീബി. കണ്ണിൽ കൽബിൽ ഹബീബി, കണ്ടതില്ല ഒരു നാളും, കാണാനൊത്തിരി ഹബീബി, കാത്തിരുന്നു പല നാളും. കണ്ണിൽ കൽബിൽ ഹബീബി, കണ്ടതില്ല ഒരു നാളും, കാണാനൊത്തിരി ഹബീബി, കാത്തിരുന്നു പല നാളും. മദ്ഹിൽ കോർത്ത വരികൾ ഹബീബി പാടി പല നാളിലായി, മധുരം തരുമോ അരികിൽ ഹബീബി. ജീവൻ എന്നിൽ സഫലമായി, മോഹവും സഫലമാക്കി കിനാവിൽ വന്നു എന്നാൽ. മോഹവും സഫലമാക്കി കിനാവിൽ വന്നു എന്നാൽ. മതി മറക്കാം കനവിലെത്തു ഹബീബി, ആ സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. കനവിൽ ഒന്ന് വന്ന് പുണരൂ, കാത്തിരിക്കാം ഞാനും ഹബീബി, കാത്തിരിക്കാം എന്റെ ഹബീബി, കാത്തിരിക്കാം എന്റെ ഹബീബി. കണ്ണിൽ കൽബിൽ ഹബീബി, കണ്ടതില്ല ഒരു നാളും, കാണാനൊത്തിരി ഹബീബി,